ಬಾಯಿಗೆ ತುಂಬನೇ ರುಚಿ ಕೊಡುವ, ಆರೋಗ್ಯಕ್ಕೆ ಅಷ್ಟೇ ಉತ್ತಮವಾಗಿರುವಂತಹ, ದೇಹದಲ್ಲಿ ರಕ್ತದಂಶ, ಕಬ್ಬಿನಂಶ, ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂತಹ, ಸಖತ್ ಎನರ್ಜಿ ಕೊಡುವಂತಹ, ಮಾಡಲಿಕ್ಕೆ ತುಂಬ ಸುಲಭ ಇರುವಂತಹ ದಾಲ್ ಪಾಲಕನ್ನು ಹೇಗೆ ತುಂಬನೇ ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ರೆಸಿಪಿ ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದ್ರೆ ಈ ವಿಶೇಷವಾಗಿರುವಂತಹ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ಬರಲ್ವಾ? ಒಂದು ರುಚಿಯಾಗಿರುವಂತಹ ದಾಲ್ ಪಾಲಕನ್ನ ಮಾಡುವಂತಹ ವಿಧಾನವನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಇದು ಆಕ್ಚುಲಿ ಚಪಾತಿಗೆ, ರೊಟ್ಟಿಗೆ, ರೈಸ್ಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇದು ಮಾಡ್ಲಿಕ್ಕೆ ಏನು ಅಂತಂದ್ರೆ ಅದು ತೊಗರಿಬೇಳೆ. ತೊಗರಿಬೇಳೆನ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕೊಂಡು ಇವಾಗ ಚೆನ್ನಾಗಿ ನಾವು ಇದನ್ನ ಬೇಯಿಸಬೇಕು. ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಇದೆ. ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋಣ. ತೊಗರಿಬೇಳೆ ಎಷ್ಟಿದೆ ಅದರ ಡಬಲ್ ನೀರು ಹಾಕಬೇಕು ನಾವು ಬೇಯಿಸ್ಕೊಳ್ಳುವಾಗ. ಬೇಳೆ ಬೇಯಿಸ್ಕೊಳ್ಳುವಾಗ ಒಂಚೂರು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, 3-4 ಡ್ರಾಪ್ ಅಷ್ಟು ಕೋಕೋನಟ್ ಆಯಿಲ್ ಅಥವಾ ಕುಕಿಂಗ್ ಆಯಿಲ್ ಹಾಕೊಂಡ್ರೆ ತುಂಬಾ ಬೇಗ ಬೇಯುತ್ತೆ. 4-5 ವಿಷಲ್ ಹಾಕಿಸ್ಕೊಳ್ಳೋಣ, ಯಾಕಂತಂದ್ರೆ ಚೆನ್ನಾಗಿ ಬೇಳೆ ಬೆಂದಿರುತ್ತೆ. ಈಗ ದಾಲ್ ಪಾಲಕನ್ನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಅದನ್ನೊಂಚೂರು ಬಿಸಿ ಮಾಡಿಕೊಂಡು 2-3 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನ ಹಾಕೊಳ್ಳಿ. ಎಣ್ಣೆ ಚೂರು ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂತಾ ಇದ್ದೇನೆ. ಜೀರಿಗೆ ಚೂರು ಸಿಡಿಬೇಕು. ಜೀರಿಗೆ ಸ್ವಲ್ಪ ಸಿಡಿದಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. 7-8 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂತಾ ಇದ್ದೇನೆ. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಈ 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಟೊಮೆಟೊ ಮೆತ್ತಗಾಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಇರಿ. ಟೊಮೆಟೊನ ಫ್ರೈ ಮಾಡ್ಕೋಬೇಕಾದ್ರೆ ಒಂಚೂರು ಉಪ್ಪನ್ನ ಹಾಕೊಂಡ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ನೋಡಿ, ಟೊಮೆಟೊ ಈಗ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಣ. ಚೂರು ಹೊತ್ತು ಕಮ್ಮಿ ಉರಿ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದು ಶ್ರಿಂಕ್ ಆಗಿ ಬೇಯಲಿಕ್ಕೆ ಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪಾಲಕ್ ಸೊಪ್ಪು ಬೇಯಬೇಕು. ಇಷ್ಟೊತ್ತಿಗೆ ದಾಲ್ ಚೆನ್ನಾಗಿ ಬೆಂದಿರುತ್ತೆ. ಒಂದು 4 ವಿಷಲ್ ಹಾಕಿಸಿ ಬೇಯಿಸಿರೋದು ಚೆನ್ನಾಗಿ ಬೆಂದಿದೆ. ಒಂಚೂರು ಬೇಕಾದ್ರೆ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ನಾವು. ನೋಡಿ, ಈ ತರ ಆಗ್ಬೇಕು ದಾಲ್. ಪಾಲಕ್ ಕೂಡ ನೀಟಾಗಿ ಫ್ರೈ ಆಗಿದೆ, ಅಂದ್ರೆ ಬೆಂದಿದೆ ನೋಡಿ. ಈ ತರ ಆಗ್ಬೇಕು. ಈಗ ಇದಕ್ಕೆ ದಾಲನ್ನ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರ್ ಬೇಕಿದ್ರೆ ಹಾಕಿ. ಇದೀಗ ಪರ್ಫೆಕ್ಟ್ ಆಗಿದೆ. ನಾನು ಇದಕ್ಕೆ ನೀರೇನು ಹಾಕೊಳ್ಳಕ್ ಹೋಗಲ್ಲ. ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಂತಾ ಇದ್ದೇನೆ. ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು 2 ಸರಿ, ಅಂದ್ರೆ ಒಂದ್ಸರಿ ತೊಗರಿಬೇಳೆ ಬೇಯಿಸುವಾಗ ಹಾಕಿದ್ದೇವೆ, ಆಮೇಲೆ ಇನ್ನೊಂದ್ಸರಿ ಹಾಕೊಂಡಿದ್ದೇವೆ. ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಬೇರೇನು ಹಾಕೋ ಅವಶ್ಯಕತೆ ಇಲ್ಲ, ಇದಿಷ್ಟೇ. ಮಸಾಲ ಪುಡಿಗಳನ್ನ ಹಾಕಿದ ನಂತರ ಇದನ್ನ ಮೀಡಿಯಂ ಉರಿಯಲ್ಲಿ ಒಂದು 3-5 ನಿಮಿಷ ಆದ್ರೂ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೀವು ಮುಚ್ಚಿಟ್ಟು ಕುದಿಸಿದ್ರು ಓಕೆ, ಅಥವಾ ಈ ತರ ಓಪನ್ ಆಗಿಟ್ಬಿಟ್ಟು ಕುದಿಸಿದ್ರು ಓಕೆ. ಇಷ್ಟೇ ನೋಡಿ, ರುಚಿ ಆಗಿರುವಂತಹ ದಾಲ್ ಪಾಲಕ್ ರೆಡಿ ಆಗಿದೆ. ತುಂಬಾ ಅಂತಂದ್ರೆ ತುಂಬಾ ಫ್ಲೇವರ್ಡ್ ಆಗಿ ತುಂಬಾನೇ ರುಚಿಯಾಗಿ ಬರುತ್ತೆ. ಮಾಡ್ಲಿಕ್ಕೆ ಕೂಡ ನಮ್ಗೆ ತುಂಬಾನೇ ಸ್ವಲ್ಪ ಜಾಸ್ತಿ ಕಷ್ಟಪಡ್ಬೇಕಾಗಿಲ್ಲ. ಇನ್ನೊಂದು ಏನು ಅಂತಂದ್ರೆ ಆರೋಗ್ಯಕ್ಕೆ ತೊಗರಿಬೇಳೆ ಕೂಡ ಅಷ್ಟೇ
ಪಾಲಕ್ ಸೊಪ್ಪು ಕೂಡ ಅಷ್ಟೇ ತುಂಬಾನೇ ಒಳ್ಳೆಯದು. ಐರನ್ ಕಮ್ಮಿ ಇರೋರಿಗೆ, ರಕ್ತ ಕಮ್ಮಿ ಇರೋರಿಗೆ, ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೆ ಪಾಲಕ್ ಸೊಪ್ಪು ತುಂಬ ಅಂತಂದ್ರೆ ತುಂಬಾನೇ ಒಳ್ಳೆಯದು. ವಾರಕ್ಕೆ 2 ಸರಿ ಆದರೂ ಇದನ್ನ ಮಾಡ್ಕೊಂಡು ತಿಂದ್ರೆ ಆರೋಗ್ಯದಲ್ಲಿ ತುಂಬಾನೇ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಏನು ಅಂತಂದ್ರೆ ಇದನ್ನ ಚಪಾತಿ, ದೋಸೆ, ರೊಟ್ಟಿ, ರೈಸ್ ಯಾವುದಕ್ಕೆ ಬೇಕಾದರೂ ತಿನ್ಬಹುದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.